together you'll have to breathe. All right? Can we take it from the top? ನೀರಜ ಶರಣಿ ನೀರವ ಮೌನದಿ ಸೆಳೆದಿ ನನ್ನನೇ ನೀನೇ ನೀನೇ ಅರಿತೆ ಬೆರೆತೆ ನೀನೇ ಅರಿವೆ ಹೃದಯ ಬಡಿತ ನೀ ತಾನೇ ಒಲವ ಸುಧೆಯು ನೀನೇ ಇನಿಯ ದನಿಯು ನೀನೇ ಕನವರಿಸುವೆ ನೀನೇ ನನ್ನ ವರಿಸಿದ ನೀರೇ ನಿನ್ನ ರಸಿ ಬರುತ್ತೇನೆ ನೆರಳಾಗಿಯೇ ಆ ಮಾಯೆ ಅಕ್ಷರಶಃ ಮಾಯೆ ಕನಸಿಗೆ ನಿರುವಾರಿ ಮಾಯಾವಿಯೇ ಭಾವಲೋಕದಿ ಮಿನುಗೋ ರಾಕಿ ಮಾಮ ಏನ್ ಮಾಡ್ತಾನೆ ನಿಂಗೆ? ನನಗೆ ಮುದ್ದ ಮಾಡ್ತಾನ. ಇವತ್ತು ರಾಕೇಶ್ ಮದ್ವೆ ನಡೀತಾ ಇದೆ. ಅವನು ತುಂಬಾ ಸಾಫ್ಟ್ ಇದಾಗಿ ಅವನು ಕ್ಯಾರೆಕ್ಟರ್ ಅಷ್ಟೇ ಒಳ್ಳೆ ಹುಡುಗ. ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ, ಹುಡುಗಿನೂ ಅಷ್ಟೇ ಒಳ್ಳೆ ಹುಡುಗಿ. ಇಬ್ಬರು 2 ವರ್ಷ ಚೆನ್ನಾಗಿ ಲಗ್ನ ಆಗ್ತಾ ಚೆನ್ನಾಗಿರ್ಲಿ. ಆಲ್ ದ ಬೆಸ್ಟ್ ಗ್ರೂಪ್. ನೀನೇ ಚಂದ್ರಿಕೆಯ ಪರವಾಗಿ ಮುಂಜಾನೆಯ ಕನಸೇರಿ ಕರೆದಂತಿದೆ ಆ, ನಾಚಿ ನಿನ್ನ ನಿಲುವಿಗೆ ಸೋತ ನವಿಲಿಗೂ ನವರಂಗಿ ಮರೆತಂತಿದೆ ರಾಕೇಶ್ ನನ್ನ ತಮ್ಮ. ಅವನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗತ್ತೆ. ಅವನಿವಾಗ ತುಂಬ ಒಳ್ಳೆ ಪೋಸ್ಟ್ ಹೋಗಿ ಡಾಕ್ಟರ್ ಆಗಿದ್ದಾನೆ. ಅವನು ತುಂಬ ಸಾಫ್ಟು, ಹೀಗೆ ಎಲ್ಲರ ಮೇಲೂ ಕಾಳಜಿ ಇದೆ. ಎಲ್ಲರೂ ಇರ್ಬೇಕು ಅವನಿಗೆ, ಅದೇ ಅವನಿಗೆ ಸಂತೋಷ. ಅವನು ಯಾವಾಗಲೂ ಸಂತೋಷವಾಗಿರ್ಲಿ. ನಾವಿಬ್ರು ಅವನು ನನ್ನ ತುಂಬ ರೇಗಿಸ್ತಾ ಇದ್ದ. ನಾನು ಅವಾಗ ಚಬ್ಬಿ ಅಂತ ರೇಗಿಸ್ತಾ ಇದ್ದ. ಇವಾಗ ಅವನು ತುಂಬ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ, ಮುಂಚೆಗಿಂತನೂ ಸೈಲೆಂಟ್ ಆಗಿದ್ದಾನೆ. ಚೆನ್ನಾಗಿರ್ಲಿ ಅವನ ಲೈಫಲ್ಲಿ, ಯಾವಾಗಲೂ ಸಂತೋಷವಾಗಿರ್ಲಿ. ನೀನೇ ಇತಿಮಿತಿಗಳ ಮೀರಿ ಕದಿರುವೆ ನಿಧಿಯೇನೆ ಮಾಯಾವಿಯೇ ಆ ಮಾಯಾ ಅಕ್ಷರಶಃ ಮಾಯಾ ನಿನ್ನ ರಸಿಯಾದೇನೆ ಅನುರಾಗಿಯೇ Happy married life, Rakesh and Akshata.